ಮೊದಲಿಗೆ 3 ಬಾರಿ ಓಂಕಾರ, ಅನಂತರ ಐಕ್ಯ ಮಂತ್ರ, ರಾಮತಾರಕ ಮಂತ್ರ, ಹನುಮಾನ್ ಚಾಲಿಸ ಸಾಮೂಹಿಕ ಪಠಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಎಲ್ಲರೂ ಹೊರಗಿರುವಂತಹ ಎಲ್ಲರೂ ಬಂದು ಒಳಗೆ ಸಭಾಂಗಣದಲ್ಲಿ ಆಸನವನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಯಂ ವೈದಿಕಾ ಮಂತ್ರ ದೃಶತ್ ಪುರಾಣ, ಯಂ ವೈದಿಕಾ ಮಂತ್ರ ದೃಶತ್ ಪುರಾಣ, ಇಂದ್ರಂ ಯಂ ಮಾತರಿಸ್ವಾನಮಾಹು, ವೇದಾಸಿನೋ ನಿರ್ವಚನೀಯಮೇಕಂ, ಯಂ ಬ್ರಹ್ಮಶಬ್ದೇನ ವಿನಿರ್ದಿಶಂತಿ, ಶೈವಾಯಮೇಶಂ ಶಿವೈಕ್ಯವೋಚನ್, ಯಂ ವೈಷ್ಣವಾ
हृदय सियावर रामचंद्र की पवन सुत हनुमान की उमापति महादेव की ಶ್ರೀ ದೇವರ ಬೆಟ್ಟ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆಯುವಂತಹ ಮಹಾಶಿವರಾತ್ರಿ ಪ್ರಯುಕ್ತ 8ನೇ ವರ್ಷದ ಶಿವನಡೆ ನಮ್ಮ ನಡೆ ಪಾದಯಾತ್ರೆ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಲು ಬಂದಿರುವಂತಹ ಎಲ್ಲ ಅತಿಥಿಗಳನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಘಟಕದ ಪ್ರಮುಖರಲ್ಲಿ ಕೇಳಿಕೊಳ್ಳುತ್ತಿದ್ದೇವೆ. ಶ್ರೀ ರವಿರೈ ಬೈದ್ಯನಾಥ ನಗರ ಟ್ರಸ್ಟಿಗಳು ಗೋವನಿತಾಶ್ರಯ ಟ್ರಸ್ಟ್ ಬೀಜಗುರಿ ಇವರಿಗೆ ಪುಷ್ಪರಾಜ್ ಕಿಲ್ಲೂರು ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವರು ಪ್ರೇಮಾನಂದ ರೈ ನೇತಿಗಬಾರಿಗೆ ರೈತ ಮೋರ್ಚಾದ ಜಿಲ್ಲಾ ಪದಾಧಿಕಾರಿಗಳು ಇವರಿಗೆ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಸಂತೋಷ್ ಬೀಜಗುರಿ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಉಪಸ್ಥಿತಿರುವವರು ನವೀನ್ ಶೆಟ್ಟಿ ಕುಂಟಗುನಿ ಕೆಂಪುಕಲ್ಲು ಕಾರ್ಮಿಕರ ಒಕ್ಕೂಟದ ಉಡುಪಿ ವಲಯದ ಪ್ರಧಾನ ಕಾರ್ಯದರ್ಶಿ ಇವರಿಗೂ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಅಜಿತ್ ಪಾವೂರು ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಸುಭಾಷ್ ಧರ್ಮನಗರ ಬ್ರಹ್ಮಶ್ರೀ ನಾರಾಯಣ ಗುರು ಸಂಘ ಗ್ರಾಮ ಚೌಡಿಗರ ಜೊತೆ ಕಾರ್ಯದರ್ಶಿಗಳು ಉಪಸ್ಥಿತಿದ್ದಾರೆ. ಇವರಿಗೂ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಭವಿಷ್ ಕಿಲ್ಲೂರು ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವರು ವಿಜಯ ನಾಯಕರು ಯುವ ಉದ್ಯಮಿಗಳು ಇವರು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಇವರಿಗೂ ನಮ್ಮ ಘಟಕದ ವತಿಯಿಂದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಸದಾಶಿವ ಬಿಜಗೂರು ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಇನ್ನೊಬ್ಬರು ಪುರಂದರ ಪಜೀರು ಸಂಯೋಜಕರು ಛತ್ರಪತಿ ವೈದ್ಯನಾಥ ಘಟಕ ಪಜೀರು ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ರಕ್ಷಿತ್ ಪಾವೂರು ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಪಾವೂರು ಗ್ರಾಮ ಪಂಚಾಯತ್ನ ಸದಸ್ಯರಾದಂತಹ ದಯಾನಂದ ಕಿಲ್ಲೂರು ಇವರು ವೇದಿಕೆಯಲ್ಲಿ ಉಪಸ್ಥಿತಿಯಿದ್ದಾರೆ. ಇವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಜಯಪ್ರಕಾಶ್ ಕಿಲ್ಲೂರು ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇನ್ನೋರ್ವರು ನಮ್ಮ ಘಟಕದ ಅಧ್ಯಕ್ಷರಾದಂತಹ ಪ್ರದೀಪ್ ಶೆಟ್ಟಿ ತೇಗೂರು ಇವರು ವೇದಿಕೆಯಲ್ಲಿ ಉಪಸ್ಥಿತಿದ್ದಾರೆ. ಇವರಿಗೂ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಶೈಲೇಶ್ ಪಜೀರ್ ಇವರು ಶಾಲು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇಂದಿನ ನಮ್ಮ ಪಾದಯಾತ್ರೆಗೆ ಆಗಮಿಸಿದಂತಹ ಎಲ್ಲ ಹಿಂದೂ ಬಾಂಧವರಿಗೆ ಹಾಗೂ ಎಲ್ಲ ಅತಿಥಿವರಿಯರಿಗೂ ಸ್ವಾಗತವನ್ನು ಬಯಸುತ್ತಾ ಇಂದಿನ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಅತಿಥಿಗಳು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ನಮೋಸ್ತುತೆ ಅಸತೋ ಮಾ ಸರ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ದೀಪ ಪ್ರಜ್ವಲನೆ ನಡೆಸಿದಂತಹ ಎಲ್ಲ ಅತಿಥಿಗಳಿಗೂ ಧನ್ಯವಾದಗಳನ್ನು ಕೊಡುತ್ತಾ ನಮಗೆ ಈ ಸಲದ ನಡೆಯುವಂತಹ 8ನೇ ವರ್ಷದ ಪಾದಯಾತ್ರೆಯಲ್ಲಿ ನಮ್ಮೊಂದಿಗೆ ಕುಣಿತ ಭಜನೆಯಲ್ಲಿ ಸಹಕರಿಸಲಿರುವ ಮಕ್ಕಳಿಗೆ ನಮ್ಮ ಘಟಕದ ವತಿಯಿಂದ ಇದರ ಎಲ್ಲ ಮಕ್ಕಳಿಗೂ ನಮ್ಮ ಘಟಕದ ವತಿಯಿಂದ ಶಾಲು ನೀಡಿ ಗೌರವಿಸಲಿದ್ದೇವೆ. ಬಂದಂತಹ ಎಲ್ಲ ಅತಿಥಿಗಳು ಕುಣಿತ ಭಜನೆ ಮಕ್ಕಳಿಗೆ ಶಾಲು
ಇಂದಿನ 8ನೇ ವರ್ಷದ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಒಂದೆರಡು ಮಾತನಾಡಬೇಕಾಗಿ ಗೋಮಣಿತ ಟ್ರಸ್ಟ್ನ ಟ್ರಸ್ಟಿಗಳಾದಂತಹ ರವೀಂದ್ರ ಇವರಲ್ಲಿ ವಿನಮ್ರಪೂರ್ವಕವಾಗಿ ವಿನಂತಿಸುತ್ತಿದ್ದೇವೆ. ಸ್ಥಳಾಂತರಿತ ಆರಾಧ್ಯ ದೇವರಿಗೆ ಮನಸ್ಸಾರಿಸಿಕೊಂಡು ಆ ಗೋಮಾತೆಗೆ ವಂದಿಸಿದರೆ ಆ ಸೋಮನಾಥೇಶ್ವರ ದೇವರ ಸಮುದ್ರದಂದು ಮಾತ್ರ ಹಿಂದೂ ಬಾಂಧವರಿಗೆ ಪ್ರಥಮವಾದ ಈ ಶಿವರಾತ್ರಿ ಪರ್ವಕಾಲದ ಶುಭಾಶಯ ಕೋರಲು ಬಂದರೆ ವಿಶ್ವ ಹಿಂದೂ ಪರಿಷತ್ ಭಜನೆಗಳ ಪರಶುರಾಮ ಶಾಖೆ ಪಾವೂರು ಬಗ್ಗೆ ಈ ಸಂಘಟನೆಗಳ ಮುಖಾಂತರ ಈರುಳ್ಳಿ ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ಕ್ಷೇತ್ರವು ಕರಿನ 7 ವರ್ಷದಿಂದ ಮಾತ್ರ ಹಿಂದೂ ಬಾಂಧವರೇ ಒಟ್ಟು ಸೇರಿಸದೆ ಕ್ಷೇತ್ರವು ದೇವರಿನ ನಾಮಸ್ಮರಣೆ ಮತ್ತು ಹಣೆಗೆ ಹೋದು ಸೇವೆ ಸಲ್ಲಿಸಿದ ಕೆಲಸಕ್ಕಾಗಿ ಕರಿನ 7 ವರ್ಷಗಳಾದ ಇನಿ 8ನೇ ವರ್ಷದ ಕಾರ್ಯಕ್ರಮಗಳು ನಾವು ಮಾತಾಡಲ್ಲ. ಮೊದಲೇ ಈ ದಿನ ಶಿವರಾತ್ರಿಗಾಗಿ ಜಾಗರಣೆ ಮಾಡಿಕೊಂಡು ದೇವರನ್ನ ನಾಮಸ್ಮರಣೆ ಮಾಡಿಕೊಂಡು ಹಿರಿಯಾಗಿ ಮಾತಾಡ್ತೇವೆ. ಆ ಪ್ರಕಾರ ನಮ್ಮ ಹಿಂದೂ ಧರ್ಮಗಳು ಪ್ರತಿ ಒಂದು ಕೆಲಸ ಕಾರ್ಯಗಳ ಆಧಾರವನ್ನು ದಾರಿ ಮಾಡ್ಕೊಂಡು ಆಯ್ತು ಪ್ರತಿದಿನ ಆಡ ಆಯ್ತು ಮಾತ್ರ ಅನುಷ್ಠಾನ ನಾವು ನಮ್ಮ ಕರ್ತವ್ಯ. ನಮ್ಮ 45,000 ದೇವರಿಗೆ ಆರಾಧನೆ ಮಾಡುವ ಪ್ರತಿ ಒಂದು ದೇವರಿಗೆ ಆರಾಧನೆ ಮಾಡಿದಾಗ ಬೇರೆ ಬೇರೆ ರೂಪಗಳು ಆರಾಧನೆ ಮಾಡುವ ಅಂಚೆ ಪ್ರತಿ ದೇವರಿಗ ಒಂದು ವಿಶೇಷ ರೀತಿಯಲ್ಲಿ ಪೂಜೆ ಸಲ್ಲಿಸುವ ಮಧ್ಯ ಒಂದು ಕೈಕರ್ಯ ಅನಾದಿ ಕಾಲಕ್ಕೂ ಬೈದು ವಿಶೇಷವಾದ ಮಹಾಗಣಪತಿ ದೇವರಿಗೆ ನಮ್ಮ ಮೋದಕ ಪಂಚಕಜ್ಜಾಯ ಇಚ್ಚಿನ ಅಲ್ಲಿಗೆ ತಿರುಪತಿನ ಆಹಾರಗಳಿಗೆ ಆರಾಧನೆ ಮಾಡುತ್ತಾಡ ಅಲ್ಲಿಗೆ ಅವು ಭಾರಿ ಪ್ರಿಯವಾಯಿತು. ಅಂಚೆ ದುರ್ಗಾ ಪರಮೇಶ್ವರಿ ಹಬ್ಬನೇ ಆರಾಧನೆ ಮಾಡುವಾಗ ನಮ್ಮ ಅರ್ಚನೆಯ ಮುಖಾಂತರ ಅವರ ನಾಮಾರ್ಚನೆ ಮಾಡುತ್ತದೆ ಸೇವೆ ಸಲ್ಲಿಸಿದ ಅವರಿಗಾಗಿ ಅವು ಅಲ್ಲಿಗೆ ಭಾರಿ ಪ್ರಿಯವಾಯಿತು. ಅಂಚೆ ನಮ್ಮ ಮಹಾವಿಷ್ಣು ಶ್ರೀಮನ್ನಾರಾಯಣ ದೇವರಿಗೆ ಆರಾಧನೆ ಮಾಡುತ್ತಾಡ ಆಗ ಅಲಂಕಾರ ಪ್ರಿಯೆ ಅಲ್ಲಿ ಬಾರಿಕೊಂಡು ಅಲಂಕಾರ ಮಾಡ್ತದೆ ನಮ್ಮ ಪೂಜೆ ಮಾಡ್ತಿದ್ದಾಡ ಅಲ್ಲಿ ಸಂತೃಪ್ತಿಯಾಗುತ್ತದೆ. ಅಂಚೆ ಈಶ್ವರ ದೇವರಿಗೆ ಆರಾಧನೆ ಮಾಡ್ಕೊಂಡ ಆದರೆ ಅಭಿಷೇಕ ಪ್ರಿಯೆ ಅಂಚೆ ಅಲ್ಲಿಗೆ ಏಳು ನಮ್ಮ ನಾಮ ಸಂಗೀತ ಮಾತನಾಡ ಅದು ಬೇಗ ನನಗೆ ಫಲ ಕೊಡ್ಬೇಕು. ನಮ್ಮ ಈ ಕಲಿಕೊಂಡು ಭಾರಿ ಬೇಗ ನನಗೆ ಸಿದ್ಧಿಯಾತ್ಮ ದೇವರಿಗೆ ನನಗೆ ಫಲ ಕೊಡುವ ದೇವರ ಕಂಡ ಶ್ರೀಮನ್ ಈಶ್ವರ ದೇವರಿಗೆ ಆಡ ಈಶ್ವರ ದೇವರಿಗೆ ಶಿವರಾತ್ರಿಗಾಗಿ ಗಾಯನ ಜಾಗರಣಲ್ಪ ನಮ್ಮ ಆಡಳಿತದ ವಿಶೇಷ ಪಟ್ಟ ಪ್ರತಿಯೊಂದು ದೇವರ ಹುಟ್ಟುವುದಕ್ಕೆ ಒಂದು ನಕ್ಷತ್ರಗಳು ಇದೆ. ಶ್ರೀಮನ್ನಾರಾಯಣ ದೇವರಿಗೆ ಪಟ್ಟ ಶ್ರೀರಾಮ ಪುನರ್ವಶ ನಕ್ಷತ್ರಗಳು ಹುಟ್ಟುವುದಕ್ಕೆ ಆಡಳಿತಕ್ಕಾಗಿ ಆಗನ ಜನ್ಮ ನಕ್ಷತ್ರ ಅಂಚನೆ ಈಶ್ವರ ದೇವರಿಗೆ ಜನ್ಮ ನಕ್ಷತ್ರ ಉತ್ತರಾಷ ನಕ್ಷತ್ರದಾಗಿ ಈತನಿಗಾಗಿ ಅದನ್ನು ಆರಾಧನೆ ಮಾಡಿದ ಅದಕ್ಕೆ ಭಾರಿ ಪ್ರಿಯವಾದ ದಿನಗಳು ದಾನಿ ಕಂಡ ಪುರಾಣಗಳು ಬರ್ಬೋದು. ಸಮುದ್ರ ಮಂಥನದ ಕಾಲಗಳು ರಾಕ್ಷಸ ಎಲ್ಲ ದೇವತೆ ಎಲ್ಲ ಆದಿಶೇಷನೇ ನೂಲಾದ ಸಮುದ್ರ ಮಂಥನ ಮಲ್ಪಟ್ಟು ಸಮುದ್ರಗಳು ಆಧಾರ ಅಮೃತ ಪರಿಹರಿಸಿದೆ ಮಾತ ರಾಕ್ಷಸಗಳ ದೇವತೆ ಎಲ್ಲ ಅಲ್ಪ ಸೇರಿ ಸಮಾನ ಮಾಡಿದಾಗ ಪ್ರಥಮವಾದ ವಿಷ ಬಂದ್ಬಿಟ್ಟಿದೆ. ವಿಷ ಬಂದಾಗ ಆ ವಿಷನು ಬರನ ಕಾರಣ ಸೈಬೆ ಬರ್ತ ಸೇರಿದೆ ಈಶ್ವರ ದೇವರಿಗೆ ಆ ವಿಷನು ಬಂದ್ರೆ ಬಂದಾಗ ಅವು ಪಾರ್ವತಿ ದೇವರಿಗೆ ಗೊತ್ತಾದ್ರೆ ಆರಣ ಕೆಕ್ಕಲ್ಲಿ ಪತ್ತದಾಗ ಆ ವಿಷ ಆರಣ ಕೆಕ್ಕಲ್ಲಿ ಗಂಟಲೆ ಒಂದು 5 ಕಾಲು ಕಪ್ಪ ಒಂಜಿ ನಮ್ಮಲ್ಲಿ ಬೇರೆ ಕಲ್ಲರ್ ಚೇಂಜ್ ಆದ್ರು ಆ ಆರಣ ಕಲ್ಲರ್ ಒಂಜಿ ನೀಲಿ ಕಪ್ಪುದ ಬಣ್ಣವು ತಿರುಗುದು ನಿಮಗೆ ಬಂದು ಗೊತ್ತು 5 ಕಾಲಿಗೆ ನೀಲಕಂಠ ವಿಷಕಂಠ ಪದ್ಮ ಉದರ ಬಂದಿದೆ
ಅಂಜನೆ ಈಶ್ವರ ದೇವರು ಈತಲಿನ ತಾನಿ ರುದ್ರ ತಾಂಡವ ಮತ್ತೊಂದು ಪಂಚಿನ ದಿನಗೆ ಪಾರ್ವತಿಯ ಈಶ್ವರ ದೇವರೆಲ್ಲ ದೇವರುಗಳು ರುದ್ರ ತಾಂಡವ ಮತ್ತೊಂದು ಪುನಗ ಈತಲಿನ ಯಾರಿ ಬಾರಿ ಕೋಪಗಳು ಬಂಡ ಒಂದು ಯುದ್ಧ ಸ್ವರೂಪಿ ಹೊತ್ತರು ನಾವು ಮಾತಾಡಲ್ಲ ಆಗ ನಾಮಸ್ಮರಣೆ ಬಂದಿದೆ ಅದಕ್ಕೆ ಏನಿದೆ ಬಿಲ್ವ ಪತ್ರಿನ ಅದರ ಅಭಿಷೇಕನ ಈತಲಿನ ಮಾತ್ರ ಅದು ಬಾರಿ ಸಂತೃಪ್ತಿ ಆಗಲಿಗೆ ಇದು ಹಿರಿಯರು ಪ್ರಾರಂಭಿಸಿದ ಪಾತ್ರ ಅಂಜನೆ ಶಿವರಾತ್ರಿ ನಮ್ಮ ಈಶ್ವರ ದೇವರನ್ನ ನಾಮ ಸಂಕೀರ್ತನೆ ಒಂದು ನಾಡ ಅವು ಬಾರಿ ನನಗೆ ಗಿಡ್ಡೆಗೆ ದಯಮಾಡ ತಿಂಗಳು ಕೊಂಚಿ ಏಕಾದಶಿ ಭಕ್ತನಿ ದೇವರಲ್ಲಿ ಮಾತ್ರ ಆಗಿ ನೀವೇ ಉಪವಾಸ ಅಂಜನೆ ಪ್ರತಿ ತಿಂಗಳು ನೋಡ್ಬೋದು ಏಕಾದಶಿ ದಾನಿ ಶಿವದೇವರ ನಾಮಸ್ಮರಣೆ ಮಾಡ್ಬೇಕು ಶಿವರಾತ್ರಿ ದಾನಿ ಒಂದು ದಿನ ರಾತ್ರಿ ತೋರಿಕೊಂಡ ದೇವರ ನಾಮಸ್ಮರಣೆ ಮಾಡ್ತಾ ಪ್ರತಿ ಒಂದು ವರ್ಷದ ಫಲ ತಿಂಗಳಿಗೆ ಐಕೆ ಶಿವರಾತ್ರಿ ದಾನಿ ಮಾತೆಲ್ಲ ಒಂದು ಜಾಗರಣೆಗಳು ಶಿವದೇವರ ನಾಮಸ್ಮರಣೆ ಮಲ್ಪು ಅಂಚನೆ ನೆಗೆ ನನಗೆ ಹಿರಿಯಾಗಿ ಪಡೆದಿದ್ದೆ ಶಿವರಾತ್ರಿ ದಾನಿ ಜಪದಲ್ಲಿ ದಾಯ ಕಂಡ ಆದಿ ಜಪೆ ಮತ್ತು ಉದ್ದೇಶಕ್ಕೆ ಕಲ್ವರುತ್ತೆ ಕಂಡೆ ಮಾಡ್ತಾರೆ ಆ ರೀತಿಯ ದೇವರ ನಾಮಸ್ಮರಣೆ ಮಾಡ್ತಾರೆ ಕುಳಿದು ಭಕ್ತಿ ಇಪ್ಪಡೆ ಮಾಡುವ ಉದ್ದೇಶವು ಹಿರಿಯಾಗಿ ಮಾತ್ರ ಆ ರೀತಿಗೋಸ್ಕರ ಪಡೆದ ದೇವರ ನಾಮಸ್ಮರಣೆ ಮಾಡುವ ಉದ್ದೇಶವನ್ನು ಬೇರೆ ಉದ್ದೇಶ ಆಗ್ತದೆ ಶಿವನ ಏಕೆ ಒಂದು ಬೇಗ ಬರಬೇಕು ಪಟ್ಟ ಶ್ವೇತಕುಮಾರನ ಕಥೆಗೆ ಒಂದು ಬರಬಹುದು ದಾದರ ಮಠ ಶ್ವೇತಕುಮಾರೇ ಮಸ್ತ್ ಭೂಮಿಗೆ ಅನ್ಯಾಯವಂತನ ಆದ್ರೆ ಮುಕ್ತಿ ಜೀವನ ಕೊಟ್ಟದು ಆದ್ರೆ ಹೋದು ನಿನ್ನ ಈ ರಾಷ್ಟ್ರದ ನಿನ್ನ ದಾನ ಅವಳನ್ನು ಏನಾಗ ಆರ್ಪಡಿಸಬೇಕು ರಂಬೆ ಕೊಡುದು ಕಂಡ ರಂಬೆನ ದಿಕ್ಕೆ ಮಾತ ದಿಕ್ಕೆ ಆಗ ಈ ಏಕೆ ಓಂ ನಮಃ ಶಿವಾಯ ಪಡೆದರೆ ಈ ನಾಮಸ್ಮರಣೆ ಮಲ್ಪನ ಆಗ ಬರಬೇಕು ಅಂಚ ಬೇರೆ ಓಂ ನಮಃ ಶಿವಾಯ ಅಂದ್ರೆ ರಾತ್ರಿ ಬಲ್ಪು ಮುಟ್ಟ ಶಿವನ ನಾಮಸ್ಮರಣೆ ಮಾಡಬೇಡಿ ಅದೇ ಈ ನಾಮಸ್ಮರಣೆ ಈಶ್ವರ ದೇವರ ಪ್ರತ್ಯಕ್ಷ ಆದರೆ ಶ್ವೇತಕುಮಾರ ಮೋಕ್ಷ ಆಗಲಿಗೆ ಆದರೆ ಸ್ವರ್ಗಲೋಕ ಹೋಗಿருந்து ಶಿವಪುರಾಣ ಮಾಡ್ತೇವೆ ಇಚ್ಚಿನ ಮಸ್ತ್ ಕಥೆಗಳು ಮಸ್ತ್ ನಮ್ಮ ಮಾತ ನಮ್ಮ ಗ್ರಂಥಗಳಲ್ಲಿ ಉಂಟು ದಯಮಾಡ ನಮ್ಮ ಮಾತ ಹಿಂಗಾಲ ಮನಸ್ಸು ಗೊತ್ತಿದ್ದಿ ಮಲ್ಲ ವಿದ್ವಾಂಸರಿಗೆ ವಿಚಾರದ ಬಗ್ಗೆ ಮಸ್ತ್ ಗೊತ್ತುಂಟು ಹೇಳಿದಾಗಿ ಮಾತುಗಳು ದಾದಾಗಳ ಒಂದು ಏರಿಯಾ ಪುಸ್ತಕಿಂದಾನ ಐದು ನಮ್ಮಲ್ಲಿ ಓದು ಕಥೆ ಇದ್ದದಲ್ಲ ನನ್ನ ಹೆಚ್ಚಿನ ವಿಷಯಗಳು ನಾಡ ಬುಕ್ ಓದಿ ಯೂಟ್ಯೂಬ್ ಸರ್ಚ್ ಮಾಡೋದ್ರಿಂದ ಮಸ್ತ್ ವಿಷಯ ಇಟ್ಟಿತ್ತು ಈಚಿನ ವಿಷಯ ಮಾತ್ರ ಕೇಳಿದ್ವಿ ನಮ್ಮ ಮಾತ್ರ ನಮ್ಮ ಜೋಗಳಿ ನಮ್ಮ ಪಂಡ ನಾಡ ಒಂದು ಎಲ್ಲ ದಿನಟ್ಟು ಹಿಂದೂ ಧರ್ಮ ಪಂಡ ದಾಯಗೋಸ್ಕರ ನಮ್ಮ ದೇವರು ನಾಮಸ್ಮರಣೆ ಮಾಡ್ಬಿಡು ಈಗ ದಿನ ಭಜನೆದಾಯ ಮಾಡ್ಬಿಡು ದೇವರ ನನಗೆ ಪಾದಯಾತ್ರೆ ಮಾಡ್ಬಿಡು ತಿಳಿಯು ಈ ವಿಚಾರದಲ್ಲಿ ದಾಯ ಪಂಡ ಮಟ್ಟ ಈ ಶಿವರಾತ್ರಿ ಮಾತೆಗಳ ಪಾದಯಾತ್ರೆ ಮಾಡ್ಬೇಕು ಪಾದಯಾತ್ರೆ ದೇವರಡೆ ಕೊಡ್ತೇವೆ ದೇವರಡೆ ಹೋನಾಗ ಕೇವಲ ಒಂದು ನಾಮ ಒಂದು ಪಾದಯಾತ್ರೆ ಮಾತೆಲ್ಲ ಬಂದ್ರೆ ಹೋನಾಗ ನನಗೆ ತೀರ್ನಾಡ ಚಪ್ಪಲ್ ಬಾಡಂತೆ ನಮ್ಮ ಮುತ್ತೂರು ದೇವಸ್ಥಾನ ಒಂದು ಮುತ್ತೂರು 5 ಕಿಲೋಮೀಟರ್ ಅಡೆಮಟ್ಟ ನಡೆದು ದೇವರ ನಾಮಸ್ಮರಣೆ ಮುತ್ತೂರು ಅಡೆಮಟ್ಟ ಹೋರಾಟ ಏನು ನನಗೆ ಪರಿಹಾರದಿಂದ ಆತ ನನಗೆ ಫಲ ಸಿಕ್ಕೊಂಡು ನಾವು ಮುಲ್ಬಾರ್ದು ನಡೆದು ಹೋದಾಗ ನಮ್ಮ ವಿಷಯ ಕಷ್ಟ ಸುಖ ಬಾಧ್ಯತೆ ಕೂಡ ಫಲ ಇದ್ದು ನಮ್ಮ ಮುತ್ತೂರು ಅಡೆಮಟ್ಟ ಏನು ತೀರ್ನ ನಾಳೆ ತೀರ್ನಾಡ ಲೋಕ ಶಿವಾಯ ಪಣ್ಣದು ಕ್ಷೇತ್ರಗಳು ಹೋದು ಅಲ್ಪಬಹುದು ದೇವಸ್ಥಾನಗಳ ಪ್ರದರ್ಶನ ಬಂದಿದೆ ದೇವರ ದರ್ಶನ ಮತ್ತು ನಾಡ ನನ್ನ ಪುಣ್ಯ ದಿಕ್ಕು ನಮ್ಮ ಮಕ್ಕಳನ್ನ ಕಷ್ಟ ಕಾರ್ಪಣ್ಯ ಜೀವನ ಮಾತ್ರ ಕಷ್ಟ ಕಾರ್ಪಣ್ಯ ಇಂಡಿಯಾದಲ್ಲಿ ಕಷ್ಟ ಕಾರ್ಪಣ್ಯ ಕೂಡ ದೂರ ಅವರು ದೇವರು ನನಗೆ ಎಣ್ಣೆ ಮಾಡಬೇಕಿತ್ತು ಎಣ್ಣೆಂದು 5 ಒಟ್ಟಿಗೆ ಈ ಮಗಳು ವಿಶೇಷ ಮಠ ಇನ್ನೊಂದು ಶ್ರೀ ಸೋಮನಾಥೇಶ್ವರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಮಠ ಒಂದು ಗಜಪುಷ್ಟ ಆಯೋಜನ ಈ ಪಾವನ ಗ್ರಾಮದ ಬಾಲಿಮಲ ವಿಶೇಷమైన ದೇವಸ್ಥಾನ ಇಂಚಿನ ದೇವಸ್ಥಾನ ಹೆಚ್ಚಿನ ಕೊಟ್ಟಿ ಮಠ ನಮ್ಮ ಹಿಟ್ಲರ್ ನನ್ನ ಮಧುರ ದೇವಸ್ಥಾನ ಮಲಮಲ ದೇವಸ್ಥಾನ ದೂರ ಉಂಟು ಈ ಭಾಗದ ಈತಮಲ್ಲ ದೇವಸ್ಥಾನ ನಮ್ಮ ಈ ಭಾಗ್ಯ ಈ ದೇವಸ್ಥಾನವು ಪ್ರತಿ ಸೋಮವಾರ ಭಾಗ್ಯದಲ್ಲಿ ಪ್ರದೋಷದಲ್ಲಿ ದೇವಸ್ಥಾನಕ್ಕೆ ಹೋದು ದೇವರಲ್ಲಿ ಸೇವೆ ಮಾಡುತ್ತಿದ್ದಾಗ ನನಗೆ ದೇವರು ಪುನೀತರಾದ್ರೆ ನನಗೆ ಗೆಡ್ಡೆ ಬರಬೇಕು ನಮ್ಮ ಭಾವನೆ 2000 ವರ್ಷದ ತುಂಬು ಇತರಂಚಿನ ಭಾರಿ ಕಲ್ಲಾಗಿ ದೇವಸ್ಥಾನ ಗಾಯನ ಮಠ ಇತರ ಕ್ಷೇತ್ರ ಧರ್ಮಸ್ಥಳ ಮಠ ಅಲ್ಪ ಮನೆಯ ದೇವರಿಗೆ ಆಡ ಕುದುರೆ ಮಠ ಶ್ರೀಕ್ಷೇತ್ರ ಧರ್ಮಸ್ಥಳ ಇನ್ನೆಂಟು 25 ವರ್ಷ ಬರ ಇನ್ನೊಂದು ಕ್ಷೇತ್ರ ಇಡೀ ವಿಷ್ಣು ವಿನೋಡ ಕುದುರೆ ಬಂದಿನ ಕಾಲನ ಬರು ಗಾಯ ಬಂದಾಗ ನಮ್ಮ ಕ್ಷೇತ್ರಕ್ಕೂ ಧರ್ಮಸ್ಥಳಕ್ಕೂ ಈ ಪ್ರಮುಖ
2008ನೇ ವರ್ಷದ ಪಾದಾರ್ಪಣೆ ವಿಚಾರದ ಮುಲ್ಪಡೆದು ಈ ಪಾದಾರ್ಪಣೆ ಮಲ್ಪೊಂಡಾಗ ನೇತೃತ್ವಗಳು ಸಂಘಟನೆಗಳಲ್ಲಿ ಪರಶುರಾಮ ಶಾಖೆಗಳಲ್ಲಿ ಮಸ್ತ್ ಪ್ರಯತ್ನ ಮಾಡಿದೆ. ಊರಲ್ಲಿ ಮಾತ್ರ ಇಲ್ಲ ಫೋನ್ ಮತ್ತು ಪಂಡಿತ ಈ ಬರಬೇಕು ಅಂತ ದೇವರಲ್ಲಿ ಸೇವೆ ಮಾಡಿದ್ರೆ ಪ್ರಯತ್ನ ಮಾಡಿದ್ರೆ ಈ ಪ್ರಯತ್ನ ನಮ್ಮ ಮಾತ್ರ ಸಫಲ ದೇವರ ಸೇವೆ ಮಾಡ್ತಿಲ್ಲ ನನಗೆ ಮಾತ್ರ ಹೇಳಿದೆ ದಾಳಿಂಟೆ ಬೇರೆ ಉದರಕಡೆ ದೇವರ ಸೇವೆ ಮಲ್ಪೊಂಡ ಉದ್ದೇಶಗಳು ನಮ್ಮ ಒಟ್ಟು ಸೇರಿಸಿ ಮಲ್ಕೊಂಡಿಲ್ಲ. ಈ ವಿಷಯದ ತಾಯಿ ನಮ್ಮ ಪಣ್ಣದಿಲ್ಲ ಪಣ್ಣ ಬದಲೇ ಬಾಕಿ ಧರ್ಮದ ಕಾರಣ ಅಕಲಲ್ಲ ಧರ್ಮ ಕೇಂದ್ರ ಧರ್ಮ ಗುರುಗಳು ವಿಚಾರ ಆಚಾರದ ಬಗ್ಗೆ ಮಾತ್ರ ಪಂಡು ತಿಳಿದು ಅದರಲ್ಲಿ ಭಯಪಟ್ಟಿದೆ ಬದುಕಲು ಸಾಧ್ಯ ಆಗ್ತದೆ. ನಮ್ಮ ಹಿಂದೂ ಧರ್ಮ ನಾವು ಮಾತ್ರ ಒಟ್ಟು ಸೇರಿದೆ ಇಂಚಿ ಮಂಜಿ ಎಡ್ಡೆಡ್ಡೆ ವಿದ್ವಾಂಸ ಧಾರ್ಮಿಕ ಭಾಷಣ ಮಂದಿರಗಳೆಲ್ಲ ನಮ್ಮ ಕೇಳಿಕೊಳ್ಳುವುದಿಲ್ಲ. ನಮ್ಮ ತೆರಿಗೆಗಳು ತಂತ್ರಜ್ಞಾನ ಪುಸ್ತಕಗಳು ಈಗಿನ ತೆರಿಗೆಗಳ ಇರುತ್ತೆ. ನಮ್ಮ ಮಾತ ವಿಚಾರಗಳು ಸೇರಿದಾಗ ನಮ್ಮ ಜೀವನಕ್ಕೆ ಒಟ್ಟಿಗೆ ನಮ್ಮ ಜೋಗಲಿಲ್ಲ ಈ ವಿಚಾರವನ್ನು ಪಡೆದೆ ನಮ್ಮ ಅಗಲ ಜೀವನ ರೂಪಿಸುವ ಸಾಧ್ಯತೆ ಉಂಟು. ಅಂಜೆ ಇಲ್ಲದಿರಲು ಇಂಥ ಕಾರ್ಯಕ್ರಮವು ವಿಶೇಷವಾದ ನಮ್ಮ ಭಾಗದಲ್ಲಿ ದೀಪಾವಳಿ ಪಂಡ ವಿಜಯಶೇಖರ ಪ್ರೇಮಣ್ಣಿ ನವೀನಣ್ಣಿ ಅಂಜನೆ ಪುರಂದರ ಅಂಜನೆ ಪ್ರದೀಪರಾಜು ದಯಾನಂದ ಸುದರ್ಶನ ಮಾತ್ರ ಅಲ್ಪ ಅಲ್ಪವಾಗಿ ಹಿಂದೂ ಬಾಂಧವರಿಗೆ ಒಟ್ಟು ಸೇರಿಸಲು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳು ಒಟ್ಟು ಸೇರಿಸಿದ ಕೆಲಸ ಕಾರ್ಯಗಳು ಮೊದಲು ನನಗೂ ಮಲ್ಲಮಠದ ಸೇವೆಯನ್ನು ಭಾಗ್ಯ ಈ ಕ್ಷೇತ್ರದ ದೇವದೇವರ ಗೌರವಕ್ಕೆ ಮತ್ತೊಂದು ಇಂಥ ಕಾರ್ಯಕ್ರಮಗಳು ದೀಪಾವಳಿ ನೆಚ್ಚಿನ ಮಾತ್ರ ಗೌರವ ರೀತಿಯಲ್ಲಿ ಗೌರವ ಸಲ್ಲಿಸುವುದು. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ಶ್ರೀ ಪರಶುರಾಮ ವಿಶ್ವ ಪರಿಷತ್ ಪರಶುರಾಮ ಶಾಖೆ ಭಜನಪ್ಪ ಅವರು ಮಾತ್ರ ಸಂಘಟನೆಗೆ ಅಭಿನಂದನೆ ಸಲ್ಲಿಸುವುದು. ಈ ಯಶಸ್ವಿಯಾದ 4 ವರ್ಷ ಈ ಕ್ಷೇತ್ರಕ್ಕೆ ಹೋದು ಈಚಿನ ಪಾದಯಾತ್ರೆಯನ್ನು ಸೇವೆ ಮಾಡುವ ಭಾಗ್ಯ ನನ್ನ ಮಾತ್ರ ತಿಕ್ಕಳಿ ನನ್ನ ಮಾತ್ರೆಗಳ ರಮಣಿಸಿದ ದೇವದೇವನ ಅನುಗ್ರಹ ತಿಕ್ಕಳಿ ಆಯೋಗರಿಗೆ ಐಶ್ವರ್ಯ ಸಕಲ ಸಂಪತ್ತು ಕೊಟ್ಟು ಶ್ರೀಮನ್ನಾರಾಯಣ ದೇವನ ಈಶ್ವರ ದೇವರ ಅನುಗ್ರಹ ಕೊಟ್ಟು ನಮ್ಮ ಮಾತ ಜೋಡಲು ಗೆಡ್ಡೆ ಮಕ್ಕಳು ಅಂಚನಿ ಗೋಮಾತಿನ ರಕ್ಷಣೆ ನಮ್ಮ ಮಾತೆಗೆ ಒಟ್ಟು ಸೇರಿ ಮಾಡುವ ಮಾತೆಗಳಲ್ಲಿ ಗೋಶಾಲೆಗೆ ಬಲಿ ಪುಸ್ತಕ ಬರ್ತದೆ. ಆ ಗೋಮಾತೆಯಲ್ಲಿ ಸೇವೆ ನಮ್ಮ ಮಾತೆ ಒಟ್ಟು ಸೇರಿ ಮಾಡುವ ಗೋಮಾತೆ ಖಂಡಯ ನಮ್ಮ ಭಾಗವಹಿಸಿದೆ. ಆ ಸೇವೆ ಮಾತ್ರ ನನಗೆ ಪುಣ್ಯ ತಿಳ್ಕೊಂಡು ಈ ಮಾತ್ರ ಸೇವೆ ನಮ್ಮ ಒಟ್ಟು ಸೇರಿ ಮಾಡ್ತಾರೆ ಅವಕಾಶ ದೇವರು ಮತ್ತೊಂದು ಪಾದರ ಅವಕಾಶ ಮಾಡಿಕೊಂಡ್ರೆ ನಿಮಗೆ ಕೃತಜ್ಞತೆ ಸಲ್ಲಿಸುವುದಿಲ್ಲ. ಜೈ ಶ್ರೀರಾಮ್. ನಮ್ಮ ಇಂದಿನ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜನೆ ತಂಡದ ಉಳ್ಳಾಲ ಗ್ರಾಮಾಂತರ ಪ್ರಕರಣದ ಕಾರ್ಯದರ್ಶಿಗಳಾದಂತಹ ನವೀನ್ ಕೋನಾಜಿ ಅವರು ಉಪಸ್ಥಿತಿದ್ದಾರೆ. ಇವರು ಇಂದಿನ ಕಾರ್ಯಕ್ರಮದ ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇವೆ. ವಿಶ್ವ ಹಿಂದೂ ಪರಿಷತ್ ಭಜನೆ ತಂಡದ ಪರಶುರಾಮ ಶಾಖೆ ಭಜೀರಪ್ಪ ಅವರು ಇದರ ವತಿಯಿಂದ ನಡೆಯುತ್ತಿರುವಂತಹ 8ನೇ ವರ್ಷದ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಿ ನಮ್ಮ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿಗಳಿಗೂ ವಿಶ್ವ ಹಿಂದೂ ಪರಿಷತ್ ಭಜನೆ ತಂಡದ ಪರಶುರಾಮ ಶಾಖೆಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಇಂದಿನ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಎಲ್ಲ ಹಿಂದೂ ಬಾಂಧವರಿಗೂ ವಿಶ್ವ ಹಿಂದೂ ಪರಿಷತ್ ಭಜನೆ ತಂಡದ ಪರಶುರಾಮ ಶಾಖೆಯ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಉಪಸ್ಥಿತಿರುವಂತಹ ವಿಶ್ವ ಹಿಂದೂ ಪರಿಷತ್ನ ಜಿಲ್ಲೆ ಹಾಗೂ ಪ್ರಕರಣದ ಪ್ರಮುಖರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮೊಂದಿಗೆ ಇಂದಿನ ಪಾದಯಾತ್ರೆಯಲ್ಲಿ ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ಳುವಂತಹ ಗುರುಕುಲ ಬಾಲಗೋಕುಲ ಹರೇಕಲಪ್ಪ ಅವರು ಇದರ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮ ಇಂದಿನ ಪಾದಯಾತ್ರೆ ಕಾರ್ಯಕ್ರಮದಲ್ಲಿ ನಮಗೆ ವಾಹನದ ವ್ಯವಸ್ಥೆಯನ್ನು ನೀಡಿದಂತಹ ಪ್ರಶಾಂತ್ ಆಲ್ವಾ ಇವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಅದೇ ರೀತಿ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂತಹ ಪುಷ್ಪರಾಜರವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮ ಇಂದಿನ ಪಾದಯಾತ್ರೆಯಲ್ಲಿ ಪಾದಯಾತ್ರೆಯುದ್ದಕ್ಕೂ ಪಾನೀಯದ ವ್ಯವಸ್ಥೆಯನ್ನು ಮಾಡುವಂತಹ ಎಲ್ಲ ಸಂಘ ಸಂಸ್ಥೆಗಳಿಗೆ ಹಾಗೂ ಎಲ್ಲ ಪ್ರಮುಖರಿಗೂ ವಿಶ್ವ ಹಿಂದೂ ಪರಿಷತ್ ಭಜನೆ ತಂಡದ ಪರಶುರಾಮ ಶಾಖೆಯ ವತಿಯಿಂದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿರುವಂತಹ ದೃಶ್ಯ ಮಾಧ್ಯಮದವರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಅದೇ ರೀತಿ ಪಾದಯಾತ್ರೆಯುದ್ದಕ್ಕೂ ರಕ್ಷಣೆಯನ್ನು ನೀಡುವಂತಹ ಆರಕ್ಷಕ ಠಾಣೆಯ ಎಲ್ಲ ಸಿಬ್ಬಂದಿಗಳಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಪ್ರಮುಖರಿಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ನಮಗೆ ಪ್ರತ್ಯಕ್ಷವಾಗಿ ಹಾಗೂ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇವೆ. ಕಾರ್ಯಕ್ರಮದ ಮುಂದಕ್ಕೆ ಗೋಪಾಲಕೃಷ್ಣ ಮಂದಿರದಲ್ಲಿ ಗೋಪಾಲಕೃಷ್ಣ ದೇವರಿಗೆ ಆರತಿ ನಡೆದು ಅನಂತರ ಪ್ರಾರ್ಥನೆ ಮುಖಾಂತರ ಇಲ್ಲಿಂದ ಪಾದಯಾತ್ರೆ ಪ್ರಾರಂಭವಾಗಲಿದೆ. ನಮಗೆ ಪಾದಯಾತ್ರೆ ಇಲ್ಲಿಂದ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದಂತಹ ಶೈಲೇಶ್ ಕೊಂತಪತಿ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ. ಒಂದು ಸೂಚನೆಯನ್ನು ಗಮನಿಸಿ, ನಾವಿಲ್ಲಿಂದ ಪಾದಯಾತ್ರೆಗೆ ತೆರಳುವಾಗ ಕುಣಿತ ಭಜನೆ ವಾಹನ ಮುಂದುಗಡೆ ಇರುತ್ತದೆ. ತದನಂತರದಲ್ಲಿ ಎಲ್ಲ ಮಹಿಳೆಯರ ಸಾಲಿರುತ್ತದೆ. ನಂತರ ಪುರುಷರ ಸಾಲನ್ನು ಮಾಡುತ್ತಾ ಕೇವಲ 2 ಸಾಲಿನ
ಇವು ಅಪಿ ಜಾಸ್ತಿ ಆಗಬಾರ್ದು, ಅಕ್ಷಯ ಆಗಬಾರ್ದು. ಏತು ಜನ ಸೇರ್ಬೇರ ಎತ್ತು ಹೊರ ಕಾಣಿಕೆ ರೂಪಗಳು ಕೊಡ್ದು ಮೆರವಣಿಗೆ ಸೇರ್ಬೇರ ಅಕ್ಕಲಿಗಾಯ್ತ ಫಲಿತಾಂಶ ಗೊತ್ತಾಂಡ ನಾಗ ದೇವರನ್ನ ಸೇವೆದ ಫಲಿತಾಂಶ ಆಗಲೇ ಗೊತ್ತಾಗ ಆಕಳ ಜೀವನ ಆಕಳ ಸಂಸಾರ ಆಕಳ ಸುಖ ಸಂಪತ್ತು ಬರ್ತಂಡು ಅನುಕೂಲತೆ ಆಂಡ ಆಕಳ ಮನೋಭಿಪ್ರಾಯ ಈಡೇರಿದುಕೊಂಡು ಅಥವಾ ಆಕಳ ಕಾರ್ಯಕ್ಷೇತ್ರಗಳು ಆಕಳ ಯಶಸ್ಸು ತಿಕ್ಕಂಡು ನಾಗ ಬರ್ಕೋಸ ಖಂಡಿತವಾದ ಬರ್ತೀನಿ ಅಂಚ ಆ ಭಗವಂತನೇ ಆಯನ ಜಾಗ ಗೋಡಾಪಿ ಆಯ ತರ್ಪ ನಮ್ಮ ಮಲ್ಪನ ತಂದು ಮಾತೆಲ್ಲ ನೆನಪಿದೆ ಯಾನು ಅಲ್ಲೇ ಕೊಂಚ ಮುಳ್ಳು ಕಂತ ನರಮಲ್ಲಿ ಹೋಯ್ತು ಅಂಜನೇದಾರ ಯಾನು ಮಲ್ತಿನ ದಾರಾಯಿ ಪೂರ ಆ ಗೋಪಾಲಕೃಷ್ಣಿ ಆ ಉಮಾಮಹೇಶ್ವರಿ ಆದಿದೇವಿ ಆ ದುರ್ಗಾ ಪರಮೇಶ್ವರಿ ಮುಖನ ಅನುಗ್ರಹ ನಾವು ಅಲ್ಲ ಗೋಮಾತನ ಸೇವೆ ಮಾಡ್ತಾಡ ಬಿಟ್ಟ ಆ ರೀತಿಯ ಸಂಕಷ್ಟದಲ್ಲಿ ಬರ್ಪೂಜೆ ಮಾಡಿ ಆತ್ಮವಿಶ್ವಾಸ ಇಟ್ಕೊಂಡು ಅಂಜೆ ಸೇವೆ ಮಾಡ್ತಾರೆ ಮಾತೆಲ್ಲ ಪ್ರತಿ ವರ್ಷ ಬರ್ಪಿಸೋದ್ರಿಂದ ಡಬ್ಬಲ್ ಅವ ಓಡಾಡ ವ್ಯವಸ್ಥೆ ನಮಗೆ ಮಾಡ್ಬೇಕಾವ ಆ ಅನುಗ್ರಹನ ಭಗವಂತ ಹೊರಡಿಕೊಂಡು क्रतुण्ड महाकाय कोटिसूर्या समप्रभा निर्विघ्नं कुरु मे देवा सर्वकार्येषु सर्वदा गुरुब्रह्मा गुरुविष्णु गुरुदेवो महेश्वरः गुरु साक्षात् परब्रह्मा तस्मै श्री गुरवे नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। समुद्रवसने देवी पर्वतस्तनमण्डले विष्णुपत्नी नमस्तुभ्यं पादस्पर्शं क्षमस्व मे। स्वामी गणपति महागणपति स्वामी गणपति महागणपति निन्न महिमे ಏತುಗೊಂಡ ದೇವ ಗಣಪತಿ ಗಣಪತಿ ಮಹಾಗಣಪತಿ ತರತರದ ಬಿತ್ತರದ ಮಹಾಗಣಪತಿ ಎಲ್ಯ ಇಳಿತ ಮೆತ್ತು ಕುಂದಿ ಮಲ್ಲ ಗಣಪತಿ ಎಲ್ಯ ಇಳಿತ ಮೆತ್ತು ಕುಂದಿ ಮಲ್ಲ ಗಣಪತಿ ಆನೆ ಮೋನೆ ಮಲ್ಲ ಬಂಜಿ ಆನೆ ಮೋನೆ ಮಲ್ಲ ಬಂಜಿ ಆನೆ ಮೋನೆ ಮಲ್ಲ ಬಂಜಿ ಉಜ್ಜು ಸುತ್ತುಗೆ ಮೂಜಿ ಲೋಕ ಪೋಡ್ಯೊಂದೊಂದು ನಿನ್ನ ಮಹಿಮೆಗೆ ಸ್ವಾಮಿ ಗಣಪತಿ ಮಹಾಗಣಪತಿ ಸ್ವಾಮಿ ಗಣಪತಿ ಮಹಾಗಣಪತಿ ನಿನ್ನ ಮಹಿಮೆ ಏತುಗೊಂಡ ದೇವಗಣಪತಿ ಮಹಾಗಣಪತಿ ಪರಶಿವಗೆ ಒಂದಾಯಿನ ದೇವಿ ಗಣಪತಿ ಮಹಾಶಕ್ತಿ ಪಾರ್ವತಿನ ಬಾಲಗಣಪತಿ ಶಿವನೇ ಒಂದಾಯಿನ ದೇವ ಗಣಪತಿ ಮಹಾಶಕ್ತಿ ಪಾರ್ವತಿನ ಬಾಲಗಣಪತಿ ಶಿವಗಣಾದಿ ಭೂತಲೆಗು ಈಯೇ ಅಧಿಪತಿ ಶಿವಗಣಾದಿ ಭೂತಲೆಗು ಈಯೇ ಅಧಿಪತಿ ಉದ್ಧಾರ ಮಲ್ಕೊಂಡು ಸ್ವಾಮಿ ಗಣಪತಿ ಮಹಾಗಣಪತಿ ಸ್ವಾಮಿ ಗಣಪತಿ ಮಹಾಗಣಪತಿ ಸ್ವಾಮಿ ಗಣಪತಿ ಮಹಾಗಣಪತಿ ನಿನ್ನ ಮಹಿಮೆ ಏತುಗೊಂಡ ದೇವಗಣಪತಿ ಮಹಾಗಣಪತಿ ತರತರದ ಬಿತ್ತರದ ಮಹಾಗಣಪತಿ ಎಲ್ಯ ಇಳಿತ ಮಿತ್ತು ಸುದ್ದಿ ಮಲ್ಲ ಗಣಪತಿ ಆನೆ ಮೋನೆ ಮಲ್ಲ ಬಂಜಿ ಉಜ್ಜು ಸುತ್ತುಗೆ ಮೂಜಿ ಲೋಕ ಪೋಡ್ಯೊಂದುಂಡು ನಿನ್ನ ಮಹಿಮೆಗೆ ಸ್ವಾಮಿ ಗಣಪತಿ ಮಹಾಗಣಪತಿ ನಿನ್ನ ಮಹಿಮೆ ಏತುಗೊಂಡ ದೇವಗಣಪತಿ ಮಹಾಗಣಪತಿ ತರತರದ ಬಿತ್ತರದ ಮಹಾಗಣಪತಿ
ಎಲ್ಯ ಎಲಿತ ಮಿತ್ತು ಕುಂದಿ ಮಲ್ಲ ಗಣಪತಿ ಆನೆ ಮೋನೆ ಮಲ್ಲ ಬಂಜಿ ಆನೆ ಮೋನೆ ಮಲ್ಲ ಬಂಜಿ ಉಚ್ಚು ಸುತ್ತುಗೆ ಮೂಜಿ ಲೋಕ ಪೋಡಿಯುಂದುಂಡು ನಿನ್ನ ಮಹಿಮೆಗೆ ಸ್ವಾಮಿ ಗಣಪತಿ ಮಹಾಗಣಪತಿ ಸ್ವಾಮಿ ಗಣಪತಿ ಮಹಾಗಣಪತಿ ನಿನ್ನ ಮಹಿಮೆ ಏತುಗೊಂಡ ದೇವಗಣಪತಿ ಮಹಾಗಣಪತಿ ದೇವಗಣಪತಿ ಮಹಾಗಣಪತಿ जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा
हरिनारायण
ಶರಣಂ ಶರಣಂ ಸ್ವಾಮಿಯೇ ಹರಿಹರ ಸುಧನಗಿಲ ವರದನಯ್ಯಪ್ಪ ಸ್ವಾಮಿ ಶರಣಂ 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 ಸ್ವಾಮಿಯೇ ಸ್ವಾಮಿಯೇ ಹರಿಹರ ಸುಧನಗಿಲ ವರದನಯ್ಯಪ್ಪ ஹரிஹர சுதனையன் அறிவின் பொருளையன் ஹரிஹர சுதனையன் அறிவின் பொருளையன் ஹரிஹர சுதனையன் அறிவின் பொருளையன் ஹரிஹர சுதனையன் அறிவின் பொருளையன் ஏகாந்த வாசனாய சுவாமியே வரவே கீழே நவே என்னையப்பா நீல 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 மலையில் சுவாமியே ஐயப்போ சுவாமி சரணம் 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 சுவாமியே ஹரிஹர சுதன கில வரதனையப்பா சுவாமி சரணம் 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 சுவாமியே சுவாமியே ஹரிஹர சுதன கில வரதனையப்பா கலியுக வரதனையன் கானன வாசனையன் கலியுக வரதனையன் கானன வாசனையன் கலியுக வரதனையன் கானன வாசனையன் கலியுக வரதனையன் கானன வாசனையன் கற்பூர பிரியனாய சுவாமியே பாபங்கள் தீர்த்தனே என்னையப்பா நீல 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 மலையில் சுவாமியே ஐயப்போ நனிஞ்ச சுவாமி சரணம் 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 சுவாமியே ஹரிஹர சுதனகில வரதனையப்பா சுவாமி சரணம் 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 சுவாமியே சுவாமியே ஹரிஹர சுதனகில வரதனையப்பா ஹரிஹர சுதனையன் அறிவின் பொருளையன் ஹரிஹர சுதனையன் அறிவின் பொருளையன் ஏகாந்த வாசனாய சுவாமியே வரவே கீழே நமே என்னையப்பா நீல 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 மலையில் சுவாமியே மன்னரிஞ்சொராமலையில் ஐயப்போ நனிஞ்ச கோவிலுள்ளில் ஐயப்போ நெய்யடிச்ச நின்றோபம் சுவாமி சரணம் 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 சுவாமியே ஹரிஹர சுதனகில வரதனையப்பா சுவாமி சரணம் 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 சுவாமியே ஹரிஹர சுதனகில வரதனையப்பா கலியுக வரதனையன் கானன வாசனையன் கலியுக வரதனையன் கானன வாசனையன் கற்பூர பிரியனாய சுவாமியே பாபங்கள் தீர்க்கனே என்னையப்பா நீல 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 மலையில் சுவாமியே மன்னரிஞ்சொராமலையில் ஐயப்போ நனிஞ்ச கோவிலுள்ளில் ஐயப்போ நெய்யடிச்ச நின்றோபம் நீல 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 மலையில் சுவாமியே மன்னரிஞ்சொராமலையில் ஐயப்போ நனிஞ்ச கோவிலுள்ளில் ஐயப்போ நெய்யடிச்ச நின்றோபம் சுவாமி சரணம் 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 சுவாமியே ஹரிஹர சுதனகில வரதனையப்பா சுவாமி சரணம் 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 சுவாமியே ஹரிஹர சுதனகில வரதனையப்பா சுவாமி சரணம் 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 சுவாமியே ಹರಿಹರ ಸುದನಗಿಲ ವರದನೆಯದು ಹೊಳೆಯಿತು ಭಕುತಿ ಹರಿದು ಎನ್ನ ಮನ ಪ್ರಸನ್ನವಾಯಿತು ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಭುವರ ಸಖಿದೆಯಾಗುವ ಸಾಕ್ಷ ಕೃಷ್ಣನು ತಾಪಲನೂತುವ ನೂತುವ ಕೃಷ್ಣ ತುಲನೂತುವ ನೂತುವ ಕೃಷ್ಣನು ತಾಕೊಳಲನೂದುವ ಕೊಳಲನೂದುವ ಕೃಷ್ಣ ಕೊಳಲನೂದುವ
ಹಾಕುತ್ತಿಹ